ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 153ನೇ ಜನ್ಮದಿನದ ಸಂಭ್ರಮ ದೇಶದಾದ್ಯಂತ ರಾಷ್ಟ್ರಪಿತನ ಗುಣಗಾನವನ್ನ ಮಾಡಲಾಗುತ್ತಿದೆ. ದೇಶದ ಸ್ವಾತಂತ್ರ್ಯವನ್ನ ತನ್ನ ಅಹಿಂಸೆ ತತ್ವದ ಮೂಲಕ ಪಡೆಯಲು ಮುಂದಾಗಿದ್ದ ಗಾಂಧೀಜಿ ಪುಣ್ಯ ಸ್ಮರಣೆಯನ್ನ ಇಂದು ಸ್ವಚ್ಛತಾ ದಿನವನ್ನಾಗಿಯೂ ಆಚರಿಸಲಾಗ್ತಾ ಇದೆ. ಕೆಲವರು ಕೇವಲ ಗಾಂಧಿ ತಾತನನ್ನ ಅಕ್ಟೋಬರ್ 2ರ ಗಾಂಧಿ ಜಯಂತಿ ಎನ್ನುವ ಒಂದೇ ಒಂದು ದಿನಕ್ಕೆ ಸೀಮಿತ ಮಾಡಿದರೆ, ಮಂಗಳೂರಿನ ಗರಡಿಯಲ್ಲೊಂದು ಕಡೆ ನಿತ್ಯವೂ ರಾಷ್ಟ್ರಪಿತನಿಗೆ ಪೂಜೆ ಸಲ್ಲಿಕೆಯಾಗುತ್ತೆ. ಪಂಪ್ವೆಲ್ ಬಳಿಯ ಕಂಕನಾಡಿ ಗರೋಡಿ ಶ್ರೀ ಬ್ರಹ್ಮ ಬೈದರ್ಕಳ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಗಾಂಧಿ ತಾತನ ಪುತ್ಥಳಿಗೆ ನಿತ್ಯವೂ 3 ಹೊತ್ತಿನ ಪೂಜೆ ಸಲ್ಲಿಕೆಯಾಗುತ್ತೆ. ಇಲ್ಲಿ ಕ್ಷೇತ್ರದಲ್ಲಿ ಹೇಗೆ ತ್ರಿಕಾಲ ಪೂಜೆ ಸಲ್ಲಿಕೆಯಾಗುತ್ತೋ ಅದೇ ರೀತಿಯಲ್ಲಿ ಗಾಂಧಿ ತಾತನಿಗೂ ಪೂಜೆ ಸಲ್ಲಿಕೆಯಾಗುತ್ತೆ ಅಂತಾರೆ ಕ್ಷೇತ್ರದ ಅರ್ಚಕರು. ನಿತ್ಯ ಪೂಜೆ ಬೆಳಿಗ್ಗೆ ಪ್ರತಿ ದಿವಸ 6 ಗಂಟೆಗೆ ಬಾಗಿಲು ಓಪನ್ ಆಗ್ತದೆ. ಮತ್ತು ಅದರ ನಂತರ ನಿರ್ಮಲ ಪೂಜೆ ಎಲ್ಲ ಆಗಿ ದೇವರಿಗೆಲ್ಲ ಅಭಿಷೇಕ ಆಗ್ತದೆ. ಮತ್ತು ಮಧ್ಯಾಹ್ನ ಇದು 11 ಗಂಟೆಗೆ ಪೂಜೆ ಶುರು ಆಗ್ತದೆ. ಅನ್ನ ನೈವೇದ್ಯ ಎಲ್ಲ ಉಂಟು. ಮಹಾತ್ಮ ಗಾಂಧೀಜಿಗೆ ನಾರಾಯಣ ಗುರು ಸ್ವಾಮೀಜಿ ಅವರಿಗೆ ಬಾಳೆಹಣ್ಣು ಹಾಲೆಲ್ಲ ಇಟ್ಟು ನಿತ್ಯ ಪೂಜೆ ಇದೆ. 3 ಹೊತ್ತು ಪೂಜೆ ಇದೆ ಇಲ್ಲಿ.